ಬೇಲೂರು ತಾಲೂಕಿನಲ್ಲಿ ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಕ್ಕೆ ಶಾಸಕ ಕೆಎಸ್ ಲಿಂಗೇಶ್ ಅವರು ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಈಗಾಗಲೇ 1037 ರೈತರು ಸುಮಾರು 25,860 ಕ್ವಿಂಟಲ್ ರಾಗಿ ಖರೀದಿ ಮಾಡಲು ನೋಂದಣಿ ಮಾಡಿಕೊಂಡಿದ್ದು, ಭತ್ತಕ್ಕೆ 99 ರೈತರು 3,695 ಕ್ವಿಂಟಲ್ ಭತ್ತ ಖರೀದಿಸಲು ರೈತರು ಮುಂದಾಗಿದ್ದಾರೆ ಎಂದರು. ರಾಗಿಯನ್ನು 1037 ಜನ ರೈತರು ಇವತ್ತು ಇಲ್ಲಿವರೆಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಅದರಲ್ಲಿ 25,866 ಕ್ವಿಂಟಾಲ್ ರಾಗಿನ ಬರುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಇನ್ನೂ ಸಹ ಟೈಮ್ ಇದೆ. ಈಗ ಮಾರ್ಚ್ 14ರವರೆಗೆ ನಾವು ತಗೊಳ್ಬೇಕು ಅಂತಿದ್ದಾರೆ. ಮಾರ್ಚ್ 14 ಸಾಲದು. ಯಾಕೆಂದರೆ ಒಂದೇ ಸರಿ ಜನಗಳು ಜಾಸ್ತಿ ಬಂದು ಒತ್ತಡ ಆಗುತ್ತೆ. ಇದನ್ನು ಇನ್ನೂ ಸಹ ಸ್ವಲ್ಪ ದಿನ ಮುಂದುವರಿಸಬೇಕು ಅಂತ ನಾವು ಸರ್ಕಾರನ ಈ ಸಂದರ್ಭಕ್ಕೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ನಮಗೆಲ್ಲ ಗೊತ್ತಿದೆ, ರೈತ 3 ಉದ್ದೇಶಗೋಸ್ಕರವಾಗಿ ರೈತ ಒಂದು ಕೃಷಿ ಮಾರುಕಟ್ಟೆ ಇರ್ಬೋದು, ರೈತ ಭೂ ಕಾಯ್ದೆ ಇರ್ಬೋದು, ಇದಕ್ಕೆಲ್ಲ ಹೋರಾಟ ಮಾಡ್ತಿದ್ದಾರೆ. ಒಂದು ವೈಫಲ್ಯತೆ ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಸಾಧಕವಾದಕ್ಕೆ ಆಮೇಲೆ ನಾವು ವಿಮರ್ಶೆ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಸಹ ಚರ್ಚೆಗೆ ಬಿಟ್ಬಿಟ್ಟು ಜನಸಾಮಾನ್ಯರಿಗೆ ಒಂದು ಅವೇರ್ನೆಸ್ಸು ಜಾಗೃತಿ ಮೂಡಿಸಿ ಏನಾದ್ರು ತಂದಿದ್ರೆ ಏನು ಅನುಕೂಲ ಆಗ್ತಿರಲಿಲ್ಲ. ಯಾವುದೇ ಒಂದು ಕಾನೂನು ತಂದಾದರೂ ಸಹ ಅದರದ್ದೇ ಆದಂಥ ಅನಾನುಕೂಲಗಳು ಇರ್ತವೆ, ಅದರದ್ದೇ ಆದಂಥ ಅನುಕೂಲನೂ ಇರ್ತವೆ. ಆದರೆ ಜನಗಳಿಗೆ ಅಶ್ಯೂರ್ ಮಾಡಿದ್ದಾರೆ. ಈ ಒಂದು ರೇಟನ್ನು ಮಿನಿಮಮ್ ರೇಟನ್ನು ಸಹ ನಾವು ಪ್ರತಿ ವರ್ಷ ಅದು ತೆಗೆಯಲ್ಲ, ಅದನ್ನು ನಾವು ಕೊಂಡ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಒಂದು ಅಶ್ಯೂರ್ ಮಾಡಿದೆ. ಅದ್ರ ಜೊತೆಗೆ APMC ಸಹ ನಾವು ಇನ್ನೂ ಸಹ ಬಲವಾಗಿ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಿಜಕ್ಕೂ ಸ್ವಾಗತಾರ್ಹ. APMC ಅಧ್ಯಕ್ಷ CH ಮಹೇಶ್ ಅವರು ಮಾತನಾಡಿ, ಈ ಬಾರಿ ವ್ಯಾಪಕವಾಗಿ ಮಳೆಯಿಂದ ತಾವು ಬೆಳೆದ ಬೆಳೆಗಳು ಸಂಪೂರ್ಣ ನೆಲಕಚ್ಚಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ಇರುವಷ್ಟು ಬೆಳೆ ಲಾಭ ತರದಿದ್ರು ಅವರಿಗೆ ರಾಗಿ ಭತ್ತವನ್ನ ಯಥೇಚ್ಛವಾಗಿ ನಮ್ಮ ತಾಲೂಕುಗಳಲ್ಲಿ ಬೆಳೆಯುವುದರಿಂದ APMCಯ ಹೊರಭಾಗದಲ್ಲಿ ಮಾರಾಟಕ್ಕೆ ಮುಂದಾದಾಗ ಹೆಚ್ಚು ನಷ್ಟವಾಗ್ತಿದೆ ಎಂದರು. ಈ ಸಂದರ್ಭದಲ್ಲಿ HDCC ಬ್ಯಾಂಕ್ ನಿರ್ದೇಶಕ ಎ ನಾಗರಾಜ್, APMC ಉಪಾಧ್ಯಕ್ಷೆ ಚಂದ್ರಕಲಾ, ನಿರ್ದೇಶಕರಾದ ಚೇತನ್, ಜಗದೀಶ್, ನಾಗರಾಜ್, ಕಾರ್ಯದರ್ಶಿ ಮಧು, ಲತೀಫ್, MTR ನಾಗೇಶ್, ರಮೇಶ್ ಕುಮಾರ್ ಮುಂತಾದವರು ಹಾಜರಿದ್ದರು. ಹರೀಶ್, V4 ನ್ಯೂಸ್, ಬೇಲೂರು.